ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುವ ಎಲ್ಲಾ ವಾಹನಗಳಿಗೆ ದೇಶದಾದ್ಯಂತ ಡಿಸೆಂಬರ್ 1ರಿಂದ ಫಾಸ್ಟ್ಯಾಗ್ ಅಳವಡಿಸಿಕೊಳ್ಳಬೇಕೆಂಬ ಆದೇಶದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಸ್ಥಳೀಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಲ್ ವಿನಾಯಿತಿ ಮುಂದುವರಿಯಬೇಕು ಹಾಗೂ ಸ್ಥಳೀಯ ವಾಹನಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂಬುದಾಗಿ ಚರ್ಚಿಸುವ ಸಲುವಾಗಿ ಸಾಸ್ತಾನ ಟೋಲ್ ಪ್ಲಾಜಾ ಬಳಿ ಜನ ಜಮಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಅಧ್ಯಕ್ಷ ಪ್ರತಾಪ್ ಶೆಟ್ಟಿ, ಸಾಸ್ತಾನ ಡಿಸೆಂಬರ್ 1ರಿಂದ ಫಾಸ್ಟ್ಯಾಗ್ ಅಳವಡಿಸುವ ಕುರಿತಂತೆ ಸ್ಥಳೀಯ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ಯಾವ ರೀತಿ ರಿಯಾಯಿತಿ ಮುಂದುವರಿಸುವ ಕುರಿತಂತೆ ಮಾಹಿತಿ ಪಡೆಯುವ ಉದ್ದೇಶದಿಂದ ಇಲ್ಲಿಗೆ ಜಮಾಯಿಸಿದ್ದೇವೆ. ಆದರೆ ಅವರಿಗೆ ಸಮರ್ಪಕವಾದ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಆದ್ದರಿಂದ ನಮ್ಮ ಯಥಾಸ್ಥಿತಿ ಬೇಡಿಕೆಯನ್ನ ಮುಂದುವರಿಸಲು ಮನವಿ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಸ್ಥಳೀಯರು ಟೋಲ್ ನೀಡಲ್ಲ. ಅಲ್ಲದೆ ಫಾಸ್ಟ್ಯಾಗ್ನಿಂದ ಟೋಲ್ನ ಎರಡೂ ಭಾಗಗಳಲ್ಲಿ ಸ್ಥಳೀಯ ವಾಹನಗಳಿಗೆ ಮೀಸಲಿರಿಸಬೇಕು. ಅಲ್ಲದೆ ಫಾಸ್ಟ್ಯಾಗ್ ಕುರಿತಂತೆ ನಮ್ಮದೇನು ಅಭ್ಯಂತರವಿಲ್ಲ ಎನ್ನುವ ಅಭಿಪ್ರಾಯಕ್ಕೆ ನಾವು ಬದ್ಧರಾಗಿದ್ದೇವೆ. ಆದರೆ ನಮ್ಮ ವಾಹನಗಳು ಸರದಿ ಸಾಲುಗಳಂತೆ ನಿಂತರೆ ಟೋಲ್ ರಿಯಾಯಿತಿಯಿಂದ ಹೊರಗಿಟ್ರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಾಸ್ತಾನ ಟೋಲ್ ಪ್ಲಾಜಾದ ಉಸ್ತುವಾರಿ ಕೇಶವಮೂರ್ತಿ ಮಾತನಾಡಿ, ಈವರೆಗೆ ನಮಗೆ ಸ್ಥಳೀಯ ವಾಹನಗಳ ರಿಯಾಯಿತಿ ಕುರಿತಂತೆ ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳಲು ಮಾಹಿತಿ ಇಲ್ಲ. ಸೋಮವಾರದ ನಂತರ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಲ್ಲಿಯವರೆಗೆ ಸಿಗ್ತಾ ಇದ್ದ ಸೌಲಭ್ಯ ಡಿಸೆಂಬರ್ 1ರವರೆಗೆ ಇರುತ್ತೆ. ನಂತರದ ಕ್ರಮದ ಬಗ್ಗೆ ತಿಳಿಸಲಾಗುವುದು ಎಂದರು. ರಾಷ್ಟ್ರಾದ್ಯಂತ ಫಾಸ್ಟ್ಯಾಗ್ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ. ಎಲ್ಲ ಕಡೆ ವ್ಯವಸ್ಥೆಗಳಾಗ್ತಾ ಇದೆ. ಆದರೆ ನಮ್ಮ ಸ್ಥಳೀಯ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಸಾಸ್ತಾನ ಟೋಲ್ನಲ್ಲಿ ಸ್ಥಳೀಯವಾಗಿ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೀಗ ಸ್ಥಳೀಯರಿಗೆ ರಿಯಾಯಿತಿಯನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ರೂಪರೇಖೆಗಳು ಹೇಗೆ, ನಮಗೆ ಸ್ಥಳೀಯರಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋ ಬಗ್ಗೆ ನಾವು ಚರ್ಚಿಸಲಿಕ್ಕೆ ಇವತ್ತು ಟೋಲಿಗೆ ಬಂದಿದ್ದೇವೆ. ಇಲ್ಲಿ ಅವರಿಗೆ ಇನ್ನೂ ಕ್ಲಿಯರ್ ಆಗಲಿಲ್ಲ, ಗೊಂದಲಗಳೇ ಇದೆ. ನಮಗೆ ಡಿಸೆಂಬರ್ 1ಕ್ಕೆ ಎಲ್ಲ ನಮ್ಮ ಲೋಕಲ್ ವೆಹಿಕಲ್ಗಳು ಲೈನಲ್ಲಿ ನಿಂತುಕೊಂಡು ಬ್ಲಾಕ್ ಆಗದೆ ಕಿಲೋಮೀಟರ್ ಗಟ್ಟಲೆ ಲೈನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬರಬಾರ್ದು ಎನ್ನುವ ರೀತಿಯಲ್ಲಿ ಮೊದಲಿಗೆ ಮುನ್ನೆಚ್ಚರಿಕೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ, ಮತ್ತು ನಮ್ಮ ಯಾವುದೇ ರಿಯಾಯಿತಿಯನ್ನು ಬದಲು ಮಾಡಬಾರ್ದು. ಮಾಡಿದರೆ ನಾವು ಮುಂದಿನ ಹಂತದಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಅವರಿಗೆ ಮಾತುಗಳನ್ನು ಆಡಿದ್ದೇವೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಲಿಕ್ಕೆ ಇವತ್ತು ನಾವು ಕೇಶವಮೂರ್ತಿಯವರು ಟೋಲ್ ಮ್ಯಾನೇಜರ್ ಹತ್ರ ಮಾತಾಡಲಿಕ್ಕೆ ಬಂದಿದ್ದೇವೆ. ಮುಂದಿನ ಹಂತದಲ್ಲಿ ಅವರಿಗೆ ನಮಗೆ ಕ್ಲಿಯರ್ ಏನೋ ನಮ್ಮ ಸ್ಪಷ್ಟತೆ ಏನು ಕೊಡಲಿಲ್ಲ ಅಂತ ಆದರೆ ಮುಂದಿನ ದಿನದಲ್ಲಿ ನಾವು ಅದಕ್ಕೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ. ಈ ಸಂದರ್ಭದಲ್ಲಿ ಹೆದ್ದಾರಿ ಜಾಗೃತಿ ಸಮಿತಿಯ ವಿಠಲ್ ಪೂಜಾರಿ ಐರೋಡಿ, ಶ್ಯಾಮ್ ಸುಂದರ್ ನಾಯಿರಿ, ರಾಜೇಶ್ ಕಾವೇರಿ, ನಾಗರಾಜ್ ಗಾಣಿಗ, ಗೋವಿಂದ ಪೂಜಾರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರಾಜಕೀಯ ಬಲ ಇರ್ತದೆ, ಅದರ ನಮ್ಮದೇ ಆದಂಥ ಲೋಕಲ್ ಸ್ಟ್ರೆಂತ್ ಇದೆ ನಮ್ಮ ಹತ್ರ. ನಾವು ಅದ್ರ ಮುಖಾಂತರ ನಾವು ಹೋರಾಟ ಮಾಡ್ತೇವೆ. ಗೊತ್ತಾಯ್ತು ನಿಮಗೆ? ನೀವು ಎಷ್ಟೇ ಇದು ಮಾಡಿ ನಮ್ಮ ಹತ್ರ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ನಾವೆಲ್ಲ ರಜೆ ಮಾಡ್ತೇವೆ, ನಾವು ಇಲ್ಲಿ ಇರ್ತೇವೆ. ನಿಮಗೆ ಟೋಲ್ನಲ್ಲಿ ನಮ್ದು ಗಾಡಿಗಳೆಲ್ಲ ಬ್ಲಾಕ್ ಆಯ್ತು ಅಂದ್ರೆ ನಾವು ಎಲ್ಲ